ರಾಜ್ಯದ ಸಹಕಾರಿ ಕ್ಷೇತ್ರದ ಮಾತಾ ಬ್ಯಾಂಕ್ಲೆಗೆ ಏಕರೂಪದ ತಂತ್ರಾಂಶ ಅಳವಡಿಕೆಗೆ ಕ್ರಮದೆತ್ತುವ ಪಂಡದು ರಾಜ್ಯ ಸಹಕಾರಿ ಸಚಿವರು ಶ್ರೀ ಎಸ್.ಟಿ. ಸೋಮಶೇಖರ್ ತೆರಿಪಾದಿರು ಕುಡ್ಲ ಎಸ್.ಸಿ.ಡಿ.ಸಿ.ಸಿ ಬ್ಯಾಂಕ್ದ ಸಭಾಂಗಣದ ಅಟ್ಟಣೆ ಮಲ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಲೆಗೆ ಏಕರೂಪದ ತಂತ್ರಾಂಶ ಅಳವಡಿಕೆ ಕಾರ್ಯಕ್ರಮವನ್ನು ಉದ್ದೀಪನ ಮಲ್ತದ ಪಾತ್ರನ ರಾಜ್ಯ ಸಹಕಾರಿ ಸಚಿವರು ಶ್ರೀ ಎಸ್.ಟಿ. ಸೋಮಶೇಖರ್ ಎಸ್.ಸಿ.ಡಿ.ಸಿ.ಸಿ ಬ್ಯಾಂಕ್ದ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನೆಲ್ಲ ಈ ಪೊರ್ತು ವಿತರಣೆ ಮಾಡ್ತೀರಿ. ಸುಮಾರು 31 ಜನರಿಗೆ ವಿತರಣೆ ಮಾಡಲಿಕ್ಕಿದೆ. ಆದರೆ ಸಾಂಕೇತಿಕವಾಗಿ 2300 ಜನಗಳಿಗೆ, ಅದರಲ್ಲಿ ಸಾಂಕೇತಿಕವಾಗಿ 5 ಜನರಿಗೆ ಮಾತ್ರ ನೀಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್.ಸಿ.ಡಿ.ಸಿ.ಸಿ ಬ್ಯಾಂಕ್ದ ಅಧ್ಯಕ್ಷರು ಶ್ರೀ ಎಂ.ಎನ್. ರಾಜೇಂದ್ರ ಕುಮಾರನ ನೇತೃತ್ವದ ರಾಜ್ಯದ ಬೇತೆ ಬೇತೆ ಸಹಕಾರಿ ಬ್ಯಾಂಕ್ಗಳಿಗೆ ಏಕರೂಪದ ತಂತ್ರಾಂಶ ಯೋಜನೆಯನ್ನು ಬೇಗಡೆ ಯೋಜಿಸಾವ ಈ ನಿಟ್ಟಿಡು ಎಸ್.ಸಿ.ಡಿ.ಸಿ.ಸಿ ಬ್ಯಾಂಕ್ ಮಾದರಿ ಆತನ ಪಡೆದು ಶ್ರೀ ಸೋಮಶೇಖರ್ ತೆರಿಪಾಯರು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಸುಮಾರು 53 ಕೋಟಿ ಸಹಕಾರ ಇಲಾಖೆ ಮತ್ತು ಎಪಿಎಂಸಿ ಎರಡು ಕಡೆಯಿಂದಲೂ ಕೂಡ ಕಲೆಕ್ಟ್ ಮಾಡಿ ಅಷ್ಟು ಹಣವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಸಹಕಾರಿಗಳು ಮಾಡಿದ್ದೇವೆ. ಅದಾದ ನಂತರ ಆಶಾ ಕಾರ್ಯಕರ್ತರಿಗೆ ಗೌರವಧನ ಕೊಡಬೇಕು ಅಂತೇಳಿ ಸುಮಾರು 12,7,50,00,000 ಇಷ್ಟು ಹಣವನ್ನು ಆಯಾ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಯಾವ ಬ್ಯಾಂಕುಗಳು ಇತರ ಸಹಕಾರ ಸಂಸ್ಥೆಗಳು ಲಾಭದಲ್ಲಿದೆ ಎಲ್ಲ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ಕ್ರೋಢೀಕರಿಸಿ ಆ 3,000 ರೂಪಾಯಿ ಗೌರವಧನ ಕೊಡಬೇಕು ಅಂತೇಳಿ ಸುಮಾರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರವಾಸ ಮಾಡ್ತಾ ಇದ್ದೇನೆ. ಸುಮಾರು 25ನೇ ಜಿಲ್ಲೆ ಮಂಗಳೂರಿಗೆ ಇವತ್ತು ಬಂದು ಇಲ್ಲಿ ಆ ಕಾರ್ಯಕ್ರಮವನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೂಡ ಮನವಿಯನ್ನು ಮಾಡಿದ್ದೆ. ಅವರು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಸುಮಾರು 22,680 ಆಶಾ ಕಾರ್ಯಕರ್ತರಿಗೆ ಇದುವರೆಗೆ ಆ ಹಣವನ್ನು ಕೂಡ ಪ್ರೋತ್ಸಾಹಧನವನ್ನ ತಲುಪತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇನ್ನು ಸ್ವಲ್ಪ ಒಂದು 7-8 ದಿವಸದಲ್ಲೇ ಮಿಕ್ಕ ಯಾರಿಗೆ ಅದು ತಲುಪಬೇಕೋ ಆ ಪ್ರೋತ್ಸಾಹಧನ ಮುಂದಿನ ದಿವಸಗಳಲ್ಲಿ ಆ ನಮ್ಮ ಜಂಟಿ ನಿಬಂಧಕರು ಮತ್ತೆ ಅವರ ಇತರ ಸಹಕಾರಿಗಳ ಸಹಯೋಗದೊಂದಿಗೆ ಅದನ್ನು ತಲುಪತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಇದರ ಜೊತೆಯಲ್ಲಿ ಡಿ.ಸಿ.ಸಿ ಬ್ಯಾಂಕ್ ಕೂಡ ವಿಸಿಟ್ ಮಾಡ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದೇನೆ. ಇವತ್ತು ಮಂಗಳೂರು ಮತ್ತೆ ಉಡುಪಿ ಡಿ.ಸಿ.ಸಿ ಬ್ಯಾಂಕಿಗೆ ಬಂದಂತ ಸಮಯದಲ್ಲಿ ಬಹಳ ಸಂತೋಷ ಆಗಿದೆ. ಸುಮಾರು 21 ಡಿ.ಸಿ.ಸಿ ಬ್ಯಾಂಕ್ಗಳಿದೆ. ವಿಶೇಷವಾಗಿ ಆ 21 ಡಿ.ಸಿ.ಸಿ ಬ್ಯಾಂಕ್ಗಳಲ್ಲಿ ಅತ್ಯುತ್ತಮವಾದ ಎಲ್ಲರನ್ನ ಸಹಯೋಗದೊಂದಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಗುಣವುಳ್ಳಂತವರು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಿರ್ತೀನಿ. ಅವರ ಬ್ಯಾಂಕಿನ ಎಲ್ಲ ಒಂದೊಂದೇ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಬಹಳ ಸಂತೋಷ ಆಗ್ತದೆ. ಯಾರು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅವರ ಹೆಸರಿನಲ್ಲಿ ನಿಧಿ ಸ್ಥಾಪನೆ ಮಾಡತಕ್ಕಂಥದ್ದು, ಯಾರು ಈ ಜಾಗವನ್ನ ಕೊಟ್ಟಿದ್ದಾರೋ ಅವ್ರನ್ನು ಕೂಡ ಫೋಟೋವನ್ನ ಹಾಕ್ತಕ್ಕಂಥದ್ದು, ಯಾರು ಈ ಬೆಳವಣಿಗೆಗೆ ಎಷ್ಟು ಸುದೀರ್ಘವಾದ ಈ ಸಹಕಾರ ಬ್ಯಾಂಕ್ ಬೆಳೆಸ್ತಕ್ಕಂಥ ಯಾರಿದ್ದಾರೆ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ಸಹಕಾರ. ಯಾವತ್ತೂ ಸಹಕಾರ ಕ್ಷೇತ್ರದಲ್ಲಿ ಅಸಹಕಾರ ಇರಬಾರದು. ಎಲ್ಲಿ ಅಸಹಕಾರ ಇರ್ತದೆ ಅಲ್ಲಿ ಬ್ಯಾಂಕು ಬೆಳಿಲಿಕ್ಕಾಗೋದಿಲ್ಲ. ಅದರಿಂದ ಬೇರೆ ಬೇರೆ ಎಲ್ಲ ಡಿ.ಸಿ.ಸಿ ಬ್ಯಾಂಕ್ಗಳನ್ನು ಕೂಡ ಗಮನಿಸಿದೆ. ಚಿನ್ನದ ಗಟ್ಟಿಯನ್ನು ತೆಗೆದು ಕಬ್ಬಿಣದ ಗಟ್ಟಿಯನ್ನ ಇಟ್ಟು ಲಭ್ಯಸ್ತಕ್ಕಂಥ ಅಧ್ಯಕ್ಷರನ್ನು ಕೂಡ ನೋಡಿದೆ ಈ ಡಿ.ಸಿ.ಸಿ ಬ್ಯಾಂಕ್. ಆದರೆ ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಡಿ.ಸಿ.ಸಿ ಬ್ಯಾಂಕ್ ಸುಮಾರು 804 ಜನ ಎಂಪ್ಲಾಯೀಸ್ ಇಟ್ಕೊಂಡು ಕೂಡ ಅಷ್ಟು ಬ್ರಾಂಚಸ್ ನ ಓಪನ್ ಮಾಡಿ 2 ಜಿಲ್ಲೆಗೆ ಸಂಬಂಧಪಟ್ಟಂತ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಅಷ್ಟೇ ಪ್ರಮಾಣದಲ್ಲಿ
ರಿಕವರಿ ಮಾಡ್ತಕ್ಕಂಥದ್ದು ಕೂಡ ಇದುವರೆಗೂ ಕೂಡ ಏಪ್ರಿಲ್ 1ರಿಂದ ಸುಮಾರು 6,27,000 ರೈತರಿಗೆ ಹೊಸ ಸಾಲವನ್ನು ಕೊಡ್ತಕ್ಕಂಥದ್ದು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 19-20ರಲ್ಲಿ 13,500 ಕೋಟಿ ಏನು ಸಾಲವನ್ನ ಕೊಟ್ಟಿದ್ರು. ಈ ವರ್ಷ ಸುಮಾರು 14,500 ಕೋಟಿ ಸಾಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಏನು ನಾವೆಲ್ಲ DCC ಬ್ಯಾಂಕ್ ಮತ್ತೆ ಅಪೆಕ್ಸ್ ಬ್ಯಾಂಕಿಗೆ ಹೇಳಿದ್ದೇವೆ. ನಬಾರ್ಡ್ನವರು ಕೂಡ 1,750 ಕೋಟಿ ಎಕ್ಸ್ಟ್ರಾ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಿಂದ 14,500 ಕೋಟಿ ಹಣವನ್ನ ಎಲ್ಲ 21 DCC ಬ್ಯಾಂಕ್ಗಳು ಆಯಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಸಮುದಾಯದವರಿಗೆ ಸಾಲವನ್ನು ಹೊಸದಾಗಿ ಕೊಡಬೇಕು ಅಂತಕ್ಕಂಥದ್ದು ಕೂಡ. ಈಗ 4,424 ಕೋಟಿ ಹಣವನ್ನ ಇದುವರೆಗೂ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ. ಇಲ್ಲೂ ಟಾರ್ಗೆಟ್ ಹಾಕಿದ್ದಾರೆ. 3,600 ಜನ ರೈತರಿಗೆ ಹೊಸದಾಗಿ ಸಾಲವನ್ನು ಕೊಡಬೇಕು ಅಂತ DCC ಬ್ಯಾಂಕ್ನವರು ಇಲ್ಲಿ ಕೂಡ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಆ ಟಾರ್ಗೆಟ್ ಈಗ ಆಲ್ರೆಡಿ ರೀಚ್ ಆಗ್ತಕ್ಕಂಥದ್ದು ಕೂಡ ಇದೆ. ಆಮೇಲೆ ಮೊಬೈಲ್ ವ್ಯಾನ್ ಇಟ್ಕೊಂಡು ಎಲ್ಲೆಲ್ಲ ಹಳ್ಳಿಗಳಿಗೆ ಹೋಗ್ತಕ್ಕಂಥದ್ದು, ಅಲ್ಲೇ ಕ್ಯಾಶ್ ಕೊಡ್ತಕ್ಕಂಥದ್ದು 21 DCC ಬ್ಯಾಂಕ್ಗಳಲ್ಲಿ ಇದೊಂದು ಹೊಸ ಸಿಸ್ಟಮ್ನ ರಾಜೇಂದ್ರ ಕುಮಾರ್ ಮಾಡಿದ್ದಾರೆ. ನಾನು ಸುಮಾರು 21 ವರ್ಷದಿಂದ ಒಂದು ಸಹಕಾರ ಸಂಸ್ಥೆಯ ಫೆಡರೇಷನ್ ಅಧ್ಯಕ್ಷನಾಗಿದ್ದೇನೆ. ರಾಜೇಂದ್ರ ಕುಮಾರ್ ಅವರು ಒಂದು ಸಂಸ್ಥೆ ಇಷ್ಟು ಸುದೀರ್ಘವಾಗಿ ಅಧ್ಯಕ್ಷರಾಗಿದ್ರು ಎಲ್ಲ ರೈತ ಸಮುದಾಯದವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ನಾನು ಸಾಮಾನ್ಯವಾಗಿ ಆ ಬ್ಯಾಂಕ್ನಲ್ಲಿ ಹೋದಂತದ್ದು ಅಬ್ಸರ್ವ್ ಮಾಡ್ತೇನೆ. ಏನು ಬಡವರು ಬಂಧು ಯೋಜನೆ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, SC ST ಜನಾಂಗದವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಮತ್ತೆ ಶ್ರೀಶಕ್ತಿ ಸ್ವಸಹಾಯ ಗುಂಪು ಕಾಯಕ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು, ಮತ್ತೆ ಅಲ್ಪಾವಧಿ, ದೀರ್ಘಾವಧಿ, ಮಧ್ಯಮಾವಧಿ ಸಾಲವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟು ಟಾರ್ಗೆಟ್ 100ಕ್ಕೆ 100 ಕಂಪ್ಲೀಟ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇವತ್ತು ಮಂಗಳೂರು DCC ಬ್ಯಾಂಕ್ ಅಲ್ಲಿ ಇದೆ. ಇದ್ರ ಜೊತೆಯಲ್ಲಿ ರಿಕವರಿನೂ ಕೂಡ, ರಿಕವರಿ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ರಿಕವರಿನೂ 100ಕ್ಕೆ 100 ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಸಹಕಾರ ಕ್ಷೇತ್ರದ ಕಮಿಟ್ಮೆಂಟ್. ಒಬ್ಬರು ಸಹಕಾರ ಕ್ಷೇತ್ರದಲ್ಲಿ ಕಮಿಟ್ಮೆಂಟ್ ಇದ್ದು, ಬದ್ಧತೆ ಇದ್ದು ಈ ಸಂಸ್ಥೆ ಬೆಳಿಬೇಕು, ಈ ಸಂಸ್ಥೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲ ಆಗ್ತದೆ, ಅದನ್ನ ನಾವು ಬದ್ಧತೆಯಿಂದ ಮಾಡಬೇಕು ಅಂತಕ್ಕಂಥದ್ದಿದ್ರೆ ಈ ಮಂಗಳೂರು DCC ಬ್ಯಾಂಕ್ 26 ವರ್ಷ ಸಾಧನೆ ಮಾಡಿರ್ತಕ್ಕಂಥದ್ದು ಕೂಡ. ಯಾವಾಗ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವಾಗ ಸಹಕಾರ ಕ್ಷೇತ್ರದಲ್ಲಿ ಕಮಿಟ್ಮೆಂಟ್ ಇರಲ್ಲ, ಬದ್ಧತೆ ಇರಲ್ಲ, ಆ ಯಾವ ಬ್ಯಾಂಕು ಕೂಡ ಹೆಚ್ಚು ಸುದೀರ್ಘವಾಗಿ ಬೆಳಲಿಕ್ಕೆ ಆಗೋದಿಲ್ಲ. 21 DCC ಬ್ಯಾಂಕ್ ಕರ್ನಾಟಕದಲ್ಲಿ ಸುಮಾರು 10-15 ಬ್ಯಾಂಕುಗಳು ಕೂಡ ಇದೇ ಮಟ್ಟದಲ್ಲಿ ಸಹಕಾರ ಬ್ಯಾಂಕುಗಳು ಬೆಳೀತಾ ಇದೆ. ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಮತ್ತೆ ಎಲ್ಲವನ್ನ ಕೂಡ ಅಷ್ಟೇ ರಿಕವರಿ ಮಾಡತಕ್ಕಂಥದ್ದನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು. ಮಾರ್ಕೆಟಿಂಗ್ ಫೆಡರೇಷನ್ ಕೂಡ ನಾನು ಅತ್ಯಂತ ಸೂಕ್ಷ್ಮ ಗಮನಿಸಿದ್ದೆ. ಕೇಂದ್ರ ಸರ್ಕಾರ ತೊಗರಿ ಬೆಳೆಗೆ 5,800 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾರೆ. ನಮ್ಮ ಸರ್ಕಾರ 300 ರೂಪಾಯಿ, ಒಟ್ಟು 6,100 ರೂಪಾಯಿ. ಅದೆಲ್ಲವನ್ನ ವ್ಯವಸ್ಥಿತವಾಗಿ ಒಬ್ಬರಿಗೆ 10 ಕ್ವಿಂಟಾಲ್ ಇತ್ತು, ಮುಖ್ಯಮಂತ್ರಿಗಳು 20 ಕ್ವಿಂಟಾಲ್ ಘೋಷಣೆ ಮಾಡಿದ್ರು ಬೀದರ್ನಲ್ಲಿ. ಆದ್ರೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. 10 ಕ್ವಿಂಟಾಲ್ ಒಂದು ಸಾರಿ, ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕರೆಸ್ಪಾಂಡೆನ್ಸ್ ಮಾಡಿ ಇನ್ನೂ 5 ಕ್ವಿಂಟಾಲ್, ಮತ್ತೆ ಇನ್ನೊಂದು 5 ಕ್ವಿಂಟಾಲ್ನ ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬರೆದ ಮೇಲೆ ಒಬ್ಬರಿಗೆ 20 ಕ್ವಿಂಟಾಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು. ಇದೆಲ್ಲವನ್ನ ಕೂಡ ವ್ಯವಸ್ಥಿತವಾಗಿ ಮಾರ್ಕೆಟಿಂಗ್ ಫೆಡರೇಷನ್ ಅವರು 6,100 ರೂಪಾಯಿನ ರೈತರಿಗೆ ಕೊಡ್ತಕ್ಕಂಥದ್ದು. ಆ ತೊಗರಿ ಬೆಳೆಯನ್ನ ಅವರಿಗೆ ಒಬ್ಬರಿಂದ 20 ಕ್ವಿಂಟಾಲ್ ತೆಗೆದುಕೊಳ್ತಕ್ಕಂಥದ್ದು ಕೂಡ ಬೆಂಬಲ ಬೆಲೆಯೊಂದಿಗೆ ಈ ಮಾರ್ಕೆಟಿಂಗ್ ಫೆಡರೇಷನ್ ಅಧ್ಯಕ್ಷರಾಗಿ ಈ DCC ಬ್ಯಾಂಕ್ ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಜೊತೆಗೆ ಮಾರ್ಕೆಟಿಂಗ್ ಫೆಡರೇಷನ್ ಅಲ್ಲೂ ಕೂಡ ನನ್ನ ಸಾಮರ್ಥ್ಯ ಇದೆ, ನಾನು ಸಹಕಾರ ಕ್ಷೇತ್ರದಲ್ಲಿ ಕಮಿಟ್ಮೆಂಟ್ ಇದ್ದೇನೆ ಅಂತಕ್ಕಂಥದ್ದನ್ನ ನಮ್ಮ ರಾಜೇಂದ್ರ ಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ದ್ವೇಪಡ್ತು ಬೊಳ್ಳಿ ಗಣಪತಿ ಬೊಕ್ಕ ಬೊಳ್ಳಿ ನುಗನು ಕೊರ್ದು ಶ್ರೀ ST ಸೋಮಶೇಖರ್ರಿಗೆ ಅಭಿನಂದನೆ ಸಂದಾಯರು. ಅದೇ ರೀತಿ
ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯರತ, 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದೀಗ ಕರ್ನಾಟಕ ಸರ್ಕಾರದ ಸರ್ಕಾರಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಹೌಸಿಂಗ್ ಫೆಡರೇಷನ್ ನಲ್ಲಿ ವೈಸ್ ಚೇರ್ಮನ್ ಆಗಿದ್ದು, ಇಂಟರ್ನ್ಯಾಷನಲ್ ಪ್ರಾಪರ್ಟಿ ಹೌಸಿಂಗ್ ಫೌಂಡೇಶನ್ ಫಾರ್ ಏಷ್ಯಾ ಅಂಡ್ ಪೆಸಿಫಿಕ್ ಕೌಲಾಲಂಪುರ್ ಮಲೇಷ್ಯಾ ಡೈರೆಕ್ಟರ್ ಆಗಿದ್ದು, ಕರ್ನಾಟಕ ಸ್ಟೇಟ್ ಪ್ರಾಪರ್ಟಿ ಹೌಸಿಂಗ್ ಫೆಡರೇಷನ್ ನ ಅಧ್ಯಕ್ಷರಾಗಿದ್ದುಕೊಂಡು, ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು, BMTC ಮತ್ತು ಮೈಕ್ರೋ ಎಂಪ್ಲಾಯ್ಸ್ ಯೂನಿಯನ್ ನಾಗಾನಂದ ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ SCDCC ಬ್ಯಾಂಕ್ದ ಆ್ಯಪನ್ನು ಬಿಡುಗಡೆ ಮಾಡಿದ್ದು SCDCC ಬ್ಯಾಂಕ್ದ ಕಾರ್ಯಚಟುವಟಿಕೆಗೆ ಮೆಚ್ಚುಗೆದ ಪಾತ್ರ ಪಡೆದರು. ಗೌರವಧನವನ್ನು ಸಂಸದರು ನೀಡಿದ್ದಾರೆ. ನಮ್ಮ ಜಿಲ್ಲೆಯ DCC ಬ್ಯಾಂಕ್ ಸರ್ಕಾರಿ ರಂಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ರಾಜ್ಯದಲ್ಲಿ 10 ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಒಂದು ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ ಆಗಿರುವುದು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ ನಮಗಿದೆ. ಇವತ್ತು ರಾಜ್ಯದಲ್ಲಿ ಒಂದು ಸಂದಿಗ್ಧ, ದೇಶದಲ್ಲಿ ಜಗತ್ತಿನಲ್ಲಿ ಸಂದಿಗ್ಧ ಪರಿಸ್ಥಿತಿಯಾಗಿದೆ. ಹಾಗಾಗಿ ಕಾರ್ಯಕ್ರಮಗಳು ನಡೆಯುವಂಥದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಸಂತೋಷದಲ್ಲಿ ಅಲ್ಲ, ಆದರೆ ನಡಿಬೇಕಾಗಿರ್ತಕ್ಕಂಥ ಕಾರ್ಯಗಳು ನಡಿಬೇಕು ಅನ್ನುವಂಥ ಭಾವನೆಯಿಂದ ಯಾರು ಹತ್ತಾರು ಈ ಸಂಕಷ್ಟದ ಸಮಯದಲ್ಲಿ ತಮ್ಮ ಮನೆ ಮಠ ಎಲ್ಲವನ್ನ ಬಿಟ್ಟು ಜನರ ಪ್ರಾಣವನ್ನು ಉಳಿಸುವುದು ನನ್ನ ಪಣ ಅಂತ ಸ್ವೀಕಾರ ಮಾಡ್ತಾರೋ ಅಂಥವರಿಗೆ ಗೌರವ ಕೊಡತಕ್ಕಂಥ ನಮ್ಮೆಲ್ಲ ಮಾನವೀಯತೆ ಕರ್ತವ್ಯ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ST ಸೋಮಶೇಖರ್ ಭಾಗವಹಿಸಿದ್ದೇವೆ. ಹಾಗಾಗಿ DCC ಬ್ಯಾಂಕಿನ ಆಶಯದಲ್ಲಿ ಆಶಾ ಕಾರ್ಯಕರ್ತರಿಗೆ ಗೌರವಧನ ಕೊಟ್ಟಿದೆ. ಇದು ಒಬ್ಬ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಕರ್ತವ್ಯ ಅಂತ ಹೇಳ್ಕೊಂಡು ಇದರಲ್ಲಿ ನಾವು ಭಾಗವಹಿಸಿದ್ದೇವೆ. ಹಾಗಾಗಿ ಎಲ್ಲ ಆಶಾ ಕಾರ್ಯಕರ್ತರಿಗೆ ನಾವು ST ಸೋಮಶೇಖರ್ ಅವರು ಸಹಕಾರ ಸಚಿವರಾದ ಮೇಲೆ ಬಹಳಷ್ಟು ಪರಿವರ್ತನೆಗಳನ್ನು ನಾವಿಲ್ಲಿ ಕಂಡಿದ್ದೇವೆ. ನನಗೆ ಅನಿಸಿದ ST ಸೋಮಶೇಖರ್ ಹೇಳಿದರು, 17 ಜನ ಶಾಸಕರು ಅನಿವಾರ್ಯವಾಗಿ ಪಾರ್ಟಿಯ ವಿಚಾರಧಾರೆಯನ್ನು ಒಪ್ಕೊಂಡು ನಮ್ಮ ಪಾರ್ಟಿಗೆ ಬಂದರು. ನಾನು ಆನಂತರ ಇವರೆಲ್ಲರ ನಡೆ ಮತ್ತು ನುಡಿಯನ್ನು ಗಮನಿಸ್ತಾ ಇದ್ದೀನಿ. ಯಾಕಿದ್ರೆ ಉಲ್ಲೇಖ ಮಾಡ್ತಾರೆ ಕೇಳಿದ್ರೆ, ಇವತ್ತು ಜನ ಎಲ್ಲ ಮನೆ ಒಳಗೆ ಇರಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಒಬ್ಬ ಸಚಿವರಾಗಿ 23 ಜಿಲ್ಲೆಗಳ ದರ್ಶನ ಮಾಡಿ 24ನೇ ಜಿಲ್ಲೆಗೆ ಬಂದಿದ್ದಾರೆ ಹೇಳಿದ್ರೆ ಅವರಿಗೆ ತನ್ನ ಕರ್ತವ್ಯದ ಮೇಲೆ ಇರತಕ್ಕಂಥ ಪ್ರೀತಿ. ಹಾಗೆ ಇಲ್ಲ ಮಂತ್ರಿಮಂಡಲದ ಟೀಮ್ ಇರುವುದರಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಕರೋನಾ ನಿರ್ವಹಣೆಯಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ರಾಷ್ಟ್ರದಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಬಹುದು. ಇವತ್ತು ಸಹಕಾರಿ ಕ್ಷೇತ್ರಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ DCC ಬ್ಯಾಂಕ್ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ 1 ಕೋಟಿ ರೂಪಾಯಿಗಳನ್ನ ಪರಿಹಾರ ನಿಧಿಗೆ ಕೊಡತಕ್ಕಂಥ ಕೆಲಸವನ್ನು ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು 53 ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡುವಂತ ಕೆಲಸ ಕಾರ್ಯಗಳಾಗಿದ್ದಾವೆ. ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿ ಅಂತ ಕೊಡುವಂತ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದ್ದಾವೆ. ಲಾಕ್ಡೌನ್ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿ ಮೈಸೂರು ಜವಾಬ್ದಾರಿ ತಗೊಂಡ ಮೇಲೆ ಅಲ್ಲಿ ಆ ಪ್ರಾಣಿ ಸಂಗ್ರಹಾಲಯ ಏನಿದೆ, ಅಲ್ಲಿ ಆ ಪ್ರಾಣಿ ಪಕ್ಷಿಗಳ ಇದಕ್ಕೋಸ್ಕರ ಪಣತೊಡತಕ್ಕಂಥ 27 ಕೋಟಿ ರೂಪಾಯಿಗಳನ್ನ ದಾನಿಗಳಿಂದ ಸಂಗ್ರಹ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಸೋಮಶೇಖರ್ ಅವರು ಮಾಡಿದ್ದಾರೆ. ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಪರಿವರ್ತನೆಗಾಗಿತ್ತು. ಸಂಕಷ್ಟದ ಸಮಯ ಇದೆ. ಲಾಕ್ಡೌನ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪ್ರಧಾನಮಂತ್ರಿಗಳಿಗೂ. ಯಾಕಂದ್ರೆ ಲಾಕ್ಡೌನ್ ಮಾಡಿದಾಗ 10 ಮಾತುಗಳು ತೀಗಿರ್ಬೋದು. ಆದರೆ ಅಮೆರಿಕ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಬೇರೆ ಬೇರೆ ದೇಶಗಳ ಇಟಲಿ ಇರ್ಬೋದು ನೋಡಿದ್ರೆ ಪ್ರಧಾನಮಂತ್ರಿಗಳು ಆಗ ತಗೊಂಡಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ದೇಶ ಕೋವಿಡ್ ನಿಯಂತ್ರಣದಲ್ಲಿ ಒಂದು ಹಂತದಲ್ಲಿದೆ, ಒಂದು ನಿಯಂತ್ರಣದಲ್ಲಿದೆ, ಯಶಸ್ವಿ ಆಗಿದೆ. ಅದರ ಮಧ್ಯೆ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತವನ್ನು ಘೋಷಣೆ ಮಾಡಿದರು. ಆತ್ಮನಿರ್ಭರ ಭಾರತ 20 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಯನ್ನು ಮಾಡಿದ್ರು. ಅದರಲ್ಲಿ ಸಾಮಾನ್ಯರಿಗೆ ಸಹಕಾರಿಯಾಗತಕ್ಕಂತಹ ಕೆಲಸವನ್ನ ಮಾಡಿದ್ರು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕೃಷಿಕರಿಗೆ
ಆದ್ಯತೆಗಳನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ 2,000 ರೂಪಾಯಿ 6,000 ರೂಪಾಯಿ ಕೊಡಬೇಕಾಗಿರ್ತಕ್ಕಂಥ ಕೃಷಿ ಸಮ್ಮಾನ್ನಲ್ಲಿ 2,000 ರೂಪಾಯಿಗಳನ್ನು ಮೊದಲ ಕಂತಿನಲ್ಲಿ ಬಿಡುಗಡೆ ಮಾಡತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷ ಜನರಿಗೆ ಈಗ 2,000 ರೂಪಾಯಿಗೆ 21 ಕೋಟಿ ರೂಪಾಯಿಗಳ ಬಿಡುಗಡೆ ಮೊದಲ ಕಂತಿನಲ್ಲಿ ಮೇ ತಿಂಗಳಲ್ಲಿ ಬಂತು. ಇದರಿಂದ ಕೃಷಿಕರಿಗೆ ಒಂದಷ್ಟು ಸಹಕಾರಿಗಳಾಗಿದೆ. ನಿನ್ನೆ ಅವರು 2ನೇ ಕಂತಿನಲ್ಲಿ ಆತ್ಮನಿರ್ಭರ ಭಾರತ ಯೋಜನೆ ಪರಿಕಲ್ಪನೆಗಳಲ್ಲಿ 5 ಕೆಜಿ ಅಕ್ಕಿ ಮತ್ತು 1 ಕೆಜಿ ಬೇಳೆಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ದೀಪಾವಳಿ ಇದೆ, ನವರಾತ್ರಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನವೆಂಬರ್ವರೆಗೆ ವಿಸ್ತರಣೆ ಮಾಡತಕ್ಕಂಥ ಕಾಲಘಟ್ಟವನ್ನು ನಾವು ಗಮನಿಸಿದ್ದೇವೆ. ಆ ಸಂದರ್ಭದಲ್ಲಿ ಮೊದಲಿಗೆ ಪ್ರಧಾನಮಂತ್ರಿಗಳು ಗೌರವ ಯಾರಿಗೆ ಕೊಟ್ಟರು ಅಂತ ಹೇಳಿದ್ರೆ ಕೃಷಿಕನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ದೇಶದ ಟ್ಯಾಕ್ಸ್ ಪೇಯರ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೃಷಿಕ ಈ ದೇಶವನ್ನು ರಕ್ಷಣೆ ಮಾಡ್ತಾನೆ, ಈ ಜನರಿಗೆ ಆಹಾರಗಳನ್ನು ಕೊಡ್ತಾನೆ ಅಂತ ಹೇಳ್ತಕ್ಕಂಥದ್ದು ಮಾಡಿದ್ರು. ಹಾಗಾಗಿ ಪ್ರಧಾನಮಂತ್ರಿಗಳ ಪರಿಕಲ್ಪನೆ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಕೃಷಿಕರಿಗೆ ಸಹಕಾರಗಳು ಸಿಗಬೇಕು ಅನ್ನುವಂತಕ್ಕಂಥದ್ದರ ಒಂದು ಅಂಶವೇ ಈ APMC ಆಕ್ಟ್ ನಲ್ಲಿ ಬದಲಾವಣೆ. ಕಳೆದ ವರ್ಷ ಹಿಂದೆ ಬಂದಿತ್ತು ಅದು APMC ಆಕ್ಟ್. ಬೇರೆಲ್ಲ ರಾಜ್ಯಗಳು ಸ್ವೀಕಾರ ಮಾಡಿದ್ರು, ಕರ್ನಾಟಕ ಸ್ವೀಕಾರ ಮಾಡಿರಲಿಲ್ಲ. ಆದ್ರೆ ನೇರವಾಗಿ ರೈತ ಮಾರುಕಟ್ಟೆಗೆ ಹೋಗಬಹುದು ಅನ್ನುವಂಥದ್ದನ್ನು ತೋರಿಸುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ನಮ್ಮ ಕೋಆಪರೇಟಿವ್ ಸಚಿವರಾಗಿರ್ತಕ್ಕಂಥ ಸೋಮಶೇಖರ್ ತಗೊಂಡಿರ್ತಕ್ಕಂಥ ತೀರ್ಮಾನ ಇದೆಯಲ್ಲ, ಈ ದೇಶದ ಪ್ರತಿಯೊಬ್ಬ ರೈತನಿಗೂ ಬದುಕಲಿಕ್ಕೆ ಮತ್ತು ಅವನ ವ್ಯವಹಾರವನ್ನು ಮಾಡಲಿಕ್ಕೆ ಸಮರ್ಥ ಅನ್ನುವಂಥದ್ದನ್ನು ತೋರಿಸುವಂತ ಕೆಲಸವನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಮತ್ತು ಸೋಮಶೇಖರ್ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. APMC ಆಕ್ಟ್ ಬದಲಾವಣೆ ಮಾಡೋದ್ರಿಂದ ನೇರವಾಗಿ ದಲ್ಲಾಳಿಗಳಿಲ್ಲದೆ ರೈತನೇ ನೇರವಾಗಿ ಮಾರುಕಟ್ಟೆಗೆ ಹೋಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಿಕಲ್ಪನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಪರಿವರ್ತನೆ ಅಡಿಯಲ್ಲಿ ರೈತರಿಗೆ ಬಹಳಷ್ಟು ಅವಕಾಶಗಳಾಗಿದ್ದಾವೆ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಕೃಷಿ ಸಮ್ಮಾನ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಾಗ 50 ಲಕ್ಷ ಜನರಿಗೆ ಕಷ್ಟ ಇದೆ ಅಂತ ಹೇಳಿ ಅವರಿಗೆ 4,000 ರೂಪಾಯಿಗಳನ್ನು ಸೇರಿಸುವಂತ ಕೆಲಸವನ್ನು ಮಾಡಿದ್ರು. 1,500 ಕೋಟಿ ರೂಪಾಯಿಗಳನ್ನು ಮೊನ್ನೆ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆಗಳು ಮಾಡತಕ್ಕಂಥ ಕೆಲಸ ಮತ್ತು ಈ ದೇಶದಲ್ಲಿ ಪಣದಲ್ಲಿರ್ತಕ್ಕಂಥವ್ರು ಸಹಕಾರಗಳನ್ನು ಕೊಡ್ತಕ್ಕಂಥ ಇವತ್ತು ರಾಜ್ಯ ಸರ್ಕಾರ 2 ತೀರ್ಮಾನಗಳನ್ನು ತಗೊಂಡಿದೆ. ಒಂದು, ಇಲ್ಲಿರ್ತಕ್ಕಂಥ ಯಾರು ಕೊರೋನಾ ಸಂಬಂಧ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳಿದ್ದಾರೆ, ಸರ್ಕಾರಿ ವೈದ್ಯರುಗಳಿದ್ದಾರೆ, ಅವರಿಗೆ 30 ಲಕ್ಷ ರೂಪಾಯಿ ಇನ್ಶೂರೆನ್ಸ್ಗಳನ್ನು ಘೋಷಣೆ ಮಾಡಿದ್ರು. ಇವತ್ತು ಅದನ್ನು ಖಾಸಗಿ ಕ್ಷೇತ್ರಗಳಿಗೆ ವಿಸ್ತರಣೆ ಮಾಡಬೇಕು ಅಂತ. ಇಲ್ಲಿ ಆಶಾ ಕಾರ್ಯಕರ್ತರಿಗೆ ಅವರಿಗಿರ್ತಕ್ಕಂಥ ಸಂಭಾವನೆಗಳು ಕಡಿಮೆ ಅಂತ ಹೇಳಿದಾಗ ಈ ಸಂಕಷ್ಟದ ಸಮಯದಲ್ಲಿ ರಾತ್ರಿ ಹಗಲು ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ 3,000 ರೂಪಾಯಿಗಳನ್ನು ಅವರಿಗೆ ಸರ್ಕಾರ ಕೊಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿ ತಗೊಂಡ್ರು. ಇವತ್ತು ಸಹಕಾರ ಸಚಿವರ ನೇತೃತ್ವದಲ್ಲಿ ಎಲ್ಲ ಸಹಕಾರ ಸಂಸ್ಥೆಗಳು, ರಾಜೇಂದ್ರ ಕುಮಾರ್ ಇರಬಹುದು, ಬೇರೆ ಬೇರೆ ಸಹಕಾರ ಸಂಸ್ಥೆಗಳು ಇದಕ್ಕೆ ಸಹಕಾರ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾವೆ. ಆಗ ಆಶಾ ಕಾರ್ಯಕರ್ತರಿಗೆ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಮಾಡಿದ್ದಾರೆ. ನಿಮ್ ಜೊತೆ ಸರ್ಕಾರ ಇದೆ ಅನ್ನತಕ್ಕಂಥ ವಿಶ್ವಾಸ. ಈ 3,000 ಕೊಡುವಂತದ್ದು ನಿಮಗೆ ಸಾಕಾಗುತ್ತೆ ಅಂತಲ್ಲ, ಆದ್ರೆ ನಿಮ್ಮ ಜೊತೆ ಇದೆ, ಇಡೀ ಸರ್ಕಾರ ಇದೆ, ಈ ದೇಶದ ಜನ ಇದ್ದಾರೆ, ಈ ರಾಜ್ಯದ ಜನ ನಿಮ್ಮ ಜೊತೆ ಇದ್ದಾರೆ ಅನ್ನುವಂತ ವಿಶ್ವಾಸವನ್ನು ಬರೆಸುವಂತ ಕೆಲಸ ನೀವು ಮಾಡತಕ್ಕಂಥ ವೃತ ಏನಿದೆ ಆ ವೃತ ಸ್ವೀಕಾರಕ್ಕೆ ನಿಮಗೆ ಸಹಕಾರಗಳಿರ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಕೆಲಸವನ್ನ ಗುರುತಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ, ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇವತ್ತು ಸೋಮಶೇಖರ್ ಅಂತ ಒಬ್ಬರು ಚಿಂತಕರು ಸಹಕಾರ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರುವುದು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವುದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಅವಲೋಕನ ಅವರಲ್ಲಿದೆ. ಹಾಗಾಗಿ ಈ ಕ್ಷೇತ್ರಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಸಹಕಾರಿ ಕ್ಷೇತ್ರಕ್ಕೆ ಬೆನ್ನೆಲುಬಾಗಿ ನಿಲ್ಲತಕ್ಕಂಥ ಶಕ್ತಿ ಅವರಲ್ಲಿ ಇದೆ ಅಂತ ಹೇಳ್ತಾ ಅವರು ಇವತ್ತು ದಕ್ಷಿಣ ಕನ್ನಡ ನನ್ನ ಜಿಲ್ಲೆಗೆ ಬಂದು ಈ ಕಾರ್ಯದಲ್ಲಿ ಭಾಗವಹಿಸಿ ಇವತ್ತು ರಾಜೇಂದ್ರ ಕುಮಾರ್ ಅವರು ಅದ್ಭುತವಾಗಿ DCC ಬ್ಯಾಂಕ್ನಲ್ಲಿ ನಮ್ಮೆಲ್ಲ ಕೋಆಪರೇಟಿವ್ ಕ್ಯಾಂಪ್ಕೋ ಇರ್ಬೋದು, DCC ಇರ್ಬೋದು, KMF ಇರ್ಬೋದು, ನನಗೆ ಅನಿಸಿದ ರಾಜ್ಯದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸಹಕಾರಿ ಸಂಸ್ಥೆ. ಯಾಕೆ ಅಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರದ ಕಾಶಿ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. 100 ವರ್ಷಗಳನ್ನ ನಿರ್ವಹಿಸಿದೆ. ಮಹಳ್ಳಿ ಶಿವರಾಯರಿಂದ ಹಿಡಿದು ಇವತ್ತಿನವರೆಗೆ ಮಾಡಿದ ಎಲ್ಲ ಸಾಧಕರು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಇರ್ಬೋದು, ಇವತ್ತು KMF ಇರ್ಬೋದು, ಎಲ್ಲರೂ ತಮ್ಮೆಲ್ಲ ವೃತ್ತಿಯನ್ನ ಬದುಕಿಟ್ಟು ಸಹಕಾರಿ ಕ್ಷೇತ್ರದಲ್ಲಿ ತ್ಯಾಗ ಮಾಡಿರ್ತಕ್ಕಂಥದ್ದು ಕಂಡಿದೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅದ್ಭುತ ಬದಲಾವಣೆಯನ್ನು ತಂದಿದೆ, ಮೊದಲಿಗಿದೆ. ಇವತ್ತು ಸಾಲ ಮರುಪಾವತಿಯಲ್ಲೂ ನಮ್ಮ ಜಿಲ್ಲೆ ಬಹಳ ಯಶಸ್ವಿಯನ್ನು ಸಾಧನೆಯನ್ನು ಮಾಡಿದೆ. ನನಗೆ ಅನಿಸಿದ ನಾವೆಲ್ಲ ಸಾಧನೆ ಮಾಡಿದ್ದೇವೆ. ಎರಡರಲ್ಲಿ ವಿಶೇಷ ಸಂಸ್ಥೆಗಳವರೇ ಕಾಣಬಹುದು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕರೆಂಟ್ ಬಿಲ್ ಅನ್ನ ಕಟ್ಟುವವರು ಯಾರು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಇಟ್ಟುಕೊಳ್ಳುವವರಲ್ಲ, ಕಟ್ಟುವವರು ನಾವು. ಹಾಗಾಗಿ ಅತಿ ಹೆಚ್ಚು ಸಾಲವನ್ನ ಮರುಪಾವತಿ ಮಾಡುವಂತ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ನಮಗೆ ಬಹಳ ಹೆಮ್ಮೆ ಇದೆ. ಅಂತಹ ಜಿಲ್ಲೆಗೆ ಇವತ್ತು ನೀವು ಬಂದಿದ್ದೀರಿ, ನಮಗೆ ಮಾರ್ಗದರ್ಶನಗಳನ್ನು ಮಾಡಿದರೆ ನಿಮಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ. 23 ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ಎಲ್ಲ ಸಹಕಾರಿ ಕ್ಷೇತ್ರಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ದೇವರ ಮಂತ್ರಿ ಅಂತ ಹೆಸರಾದವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಿಂದುಳಿದ ದೇವಸ್ಥಾನಗಳಿಗೂ ಕೋಟಿ ಕೋಟಿ ಅನುದಾನಗಳನ್ನು ಕೊಡಬಹುದು ಅಂತ ತೋರಿಸಿದರು.
ಅಂತವರ ನೇತೃತ್ವ ಇಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ. ವೇದವ್ಯಾಸ ಕಾಮತ್ ಅಂತ ಕ್ರಿಯಾಶೀಲ ಚಟುವಟಿಕೆ ಒಬ್ಬ ಶಾಸಕ ಇದ್ದಾನೆ. ಇವರೆಲ್ಲರ ಶಾಸಕತ್ವ ಇವರ ಸಹಕಾರದಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರವು ಅದ್ಭುತವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಅದರ ಜೊತೆಗೆ ನಮ್ಮೆಲ್ಲ ಬಂಧುಗಳು ಇವತ್ತು ರಾತ್ರಿ ಹಗಲು ಕೆಲಸ ಮಾಡಿರೋದ್ರಿಂದ, ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ರಾಜಕೀಯ ವಿಚಾರಗಳನ್ನು ಮಾತು ಮಾಡಿರೋದ್ರಿಂದ ಕರೋನಾ ಬಹಳಷ್ಟು ವೇಗವಾಗಿ ಹರಡ್ತಾ ಇದ್ರು ಒಂದು ನಿಯಂತ್ರಣದಲ್ಲಿದೆ. ವ್ಯವಸ್ಥೆಗಳ ಸರ್ಕಾರದ ಕಡೆಯಿಂದ ಆಗತಕ್ಕಂಥ ವ್ಯವಸ್ಥೆಗಳು ಅಚ್ಚುಕಟ್ಟಲ್ಲಿದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಆಶಾ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ನಮ್ಮಲ್ಲಿ ಸರ್ವೆ, ಕೋವಿಡ್ ಇದರ ಸರ್ವೆಯನ್ನು ಮಾಡುವಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದ್ದೇವೆ. ಅದಕ್ಕೆ ದೊಡ್ಡ ಕಾರಣ ಆಶಾ ಕಾರ್ಯಕರ್ತರು ಅಂತ ಹೇಳ್ತಾ ಈ ಕಾರ್ಯಕ್ರಮ. ಟ್ಯಾಪ್ ಬ್ಯಾಂಕಿಂಗ್ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಉದಿಪನ ಮಲ್ತದು ಡಾಕ್ಟರ್ MN ರಾಜೇಂದ್ರ ಕುಮಾರನ ಸಮರ್ಥ ನೇತೃತ್ವಡು SCDCC ಬ್ಯಾಂಕ್ ಅಭಿವೃದ್ಧಿ ಅವನುಂಡು ಪಡೆದು ಅಭಿನಂದನೆದ ಪಾತ್ರ ಪಂಡೇರು. ಆದ್ರೆ ಎಲ್ಲ ರಾಜಕಾರಣಿಗಳಿಗೂ ಸ್ವಲ್ಪ ಹೆಚ್ಚು ಬುದ್ಧಿವಂತರೆ ಆದ ಕೇಳಿದ್ರೆ ರಾಜೇಂದ್ರ ಕುಮಾರ್ ಅವರು ಅಂತೇಳಿ ನಾವೆಲ್ಲ ಪಕ್ಷವರು ಒಪ್ಪಿಡಾಯ್ತು. ಹಾಗಾಗಿ ಅವರ ಸಂಘಟನೆಗೆ ಸಾಮರ್ಥ್ಯಕ್ಕೆ ಒಂದು DCC ಬ್ಯಾಂಕ್ನಲ್ಲಿ 105 ಶಾಖೆಗಳನ್ನು ಪ್ರಾರಂಭ ಮಾಡುವುದು ಸುಲಭದ ಕೆಲಸ ಅಲ್ಲ. ನಾನು ಮತ್ತೆ ಯೋಚನೆ ಮಾಡೋದು ಇನ್ನೊಂದು 10 ಬ್ರಾಂಚನ್ನು ಜಾಸ್ತಿ ಓಪನ್ ಮಾಡಿ ಲಾಕ್ಡೌನ್ ಎಲ್ಲ ಮುಗಿದ ನಂತರ ಅಂತೇಳಿ. ಯಾಕಂದ್ರೆ DCC ಬ್ಯಾಂಕಿನ ಶಾಖೆಗಳು ಹೆಚ್ಚಾಗಬೇಕು ಅನ್ನೋದು ಒಂದು ಆಸೆ ನನಗೆ. ಇನ್ನೊಂದು ಎಲ್ಲ ಬಡವರ ಮಕ್ಕಳು ಸ್ವಲ್ಪ ಕೆಲಸ ಸಿಗುತ್ತಲ್ಲ ಅನ್ನುವಂಥ ಖುಷಿ. ನಾವು ಹೇಳಿಬಿಟ್ರೆ ಖುಷಿ. ಹೀಗೆ ಒಂದು ಸಹಕಾರಿ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿ ಅದರ ಮೂಲಕ ಸಮಾಜದ ಒಳ್ಳೆ ತನಕ ತರಲಿಕ್ಕೆ ಇರುವಂತಹ ಶಕ್ತಿ ಇರುವಂತಹ ಅಪರೂಪದ ಸಹಕಾರಿ ಬಂದು ಯಾರು ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತೇಳಿ ನಾವು ಪ್ರೀತಿಯಿಂದ ಕರೆಯೋದು. ಸಮಾರಂಭ ಅಧ್ಯಕ್ಷರಾಗಿರುವಂತಹ ರಾಜೇಂದ್ರ ಕುಮಾರ್ ಅವರೇ, KMFನ ರಜಾ ಜಗಡಿ ಅವರೇ ಮತ್ತು ನಮ್ಮ ದಕ್ಷಿಣ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಮಗೆಲ್ಲರಿಗೂ ಆತ್ಮೀಯರಾಗಿರುವಂಥ ವೇದವ್ಯಾಸ ವೇದಿಕೆಯಲ್ಲಿರುವಂಥ ಮಾರ್ಕೆಟಿಂಗ್ ಪ್ರದೇಶನ ಶ್ರೀಧರ್ ಅವರೇ, ಮಾಜಿ ಶಾಸಕರಾದಂಥ ಭಗವಾನ್ ಪ್ರಸಾದ್ ಅವರೇ, ವೇದಿಕೆಯಲ್ಲಿರುವಂಥ ಉಪಾಧ್ಯಕ್ಷರೇ, ಕಾರ್ಯಾಧಿಕಾರಿಗಳೇ, ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳೇ, ನಮ್ಮೆಲ್ಲ ಬಂಧುಗಳ ಸ್ನೇಹಿತರೆ, ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದ ಬಗ್ಗೆ ಅನೇಕ ಚರ್ಚೆಗಳು ಮಾಡುವಾಗ ನಮಗಿರುವಂಥ ಆಸೆ ಏನಂತ ಹೇಳಿದ್ರೆ, ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು, ಜನರ ನೋವುಗಳನ್ನು ಅರ್ಥ ಮಾಡಿಕೊಂಡು, ಅವರ ಜೊತೆಯಲ್ಲಿ ನಾನಿದ್ದೇನೆ, ನಿಮ್ಗೆ ಆರ್ಥಿಕವಾದ ಶಕ್ತಿ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳುವಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಸಂಘಗಳು, ಸಹಕಾರಿ ಸಂಸ್ಥೆಗಳು, ಸಹಕಾರಿ ಬ್ಯಾಂಕ್ಗಳು ಅಂತ ಹೇಳುವಂಥದ್ದು ಜನಜನಿತವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಮಳವಳ್ಳಿ ಶಿವರಾಮರಿಂದ ಆರಂಭವಾಗಿ ರಾಜೇಂದ್ರ ಕುಮಾರ್ ಅವರಿಗೂ ಕೂಡ ಎಲ್ಲರೂ ಜನರ ಮಧ್ಯೆ ಈ ಸಂಘಟನೆಯನ್ನು ಕಟ್ಟಿಬಿಡಿಸಿದರು. ಬೆಳಿಗ್ಗೆ ಹೋಗಿ ನನ್ನ ಮಗುವಿಗೇನೋ ಸೌಖ್ಯ ಇಲ್ಲ, ನನ್ನ ಮಗಳಿಗೇನೋ ಮದುವೆ ಮಾಡಬೇಕು, ಮನೆ ಅರ್ಧ ಬರದಿಗಾಗಿ ನಿಂತಿದೆ, ನಮಗೊಂದು ವಾರದಲ್ಲಿ ಸಾಲ ಕೊಡಿ ಅಂತ ಹೇಳಿದ್ರೆ ಖಾಸಗಿತ ಬ್ಯಾಂಕ್ಗಳಿಗೆ ಅವರದೇ ಆದಂಥ ಸಮಸ್ಯೆಗಳಿವೆ, ಶಕ್ತಿ ಇಲ್ಲ ಅಂತ ನಾನು ಹೇಳಿದ್ದೆ. ಆದರೆ ನಮ್ಮ ಸರ್ಕಾರಿ ಸಂಘದ ಒಬ್ಬ ಅಧ್ಯಕ್ಷ, ಒಬ್ಬ ಗಾರ್ಡ್ MD ಒಬ್ಬ ಯೋಚನೆ ಮಾಡಿ, ಇಲ್ಲ ಮರುಪಾವತಿ ಮಾಡ್ತಾನೆ, ಇವನೇನೋ ಒದ್ದಾಟ ಮಾಡುವವನು, ನಾವು ಸ್ವಲ್ಪ ನಿಯಮಗಳನ್ನು ಸರಳೀಕರಣ ಮಾಡಿ ಅವನಿಗೆ ಸಾಲ ಕೊಟ್ಟರೆ ಅವನು ಒಳ್ಳೆದಾಗ್ತಾನೆ ಮತ್ತು ನಮ್ಮ ಬ್ಯಾಂಕಿಗೆ ಸಹಕಾರ ಕೊಡ್ತಾನೆ ಅನ್ನುವಂಥ ವಿಶ್ವಾಸ ಬರುವಂಥ ವ್ಯಕ್ತಿಗಳಿಗೆ 24 ಗಂಟೆಯಲ್ಲಿ ಸಾಲ ಮನ್ನಾ ಮಾಡಿದಂಥ ಉದಾಹರಣೆಗಳು ಇದೆ. ಅದರಿಂದ ಜನರ ಮಧ್ಯೆ ಒಳ್ಳೆದಾದಂಥ ಘಟನೆಗಳು ಕೂಡ ಸಾವಿರಾರು ಇದೆ. ಹಾಗಾಗಿ ಸಹಕಾರಿ ಸಂಸ್ಥೆಗಳಿಗೆ ಹೆಚ್ಚು ಶಕ್ತಿ ಬರಬೇಕು ಅನ್ನುವಂಥ ಕಾರಣದಲ್ಲಿ ಈ ಏಕರೂಪದ ತಂತ್ರಾಂಶವನ್ನು ಉದ್ಘಾಟನೆ ಮಾಡಿದ್ದೀರಿ. ಈ ಉದ್ಘಾಟನೆಯ ಹಿಂದೆ ಒಂದು ರೂಪದಲ್ಲಿ ತಾಂತ್ರಿಕವಾದಂತಹ ಸ್ಪರ್ಶೆಗಳು, ನಾವೀನ್ಯತೆಯ ಸ್ಪರ್ಶ ನಮ್ಮ ಸಹಕಾರಿ ಸಂಘಕ್ಕೆ ಬಂದರೆ ಅದರಿಂದ ಹೆಚ್ಚು ಅನುಕೂಲಗಳಾಗ್ತದೆ ಅನ್ನೋದು ನಾವೆಲ್ಲ ಅರ್ಥ ಮಾಡಿಕೊಂಡರು. ನಾನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು 23,000 ಜನ ಮೀನುಗಾರರಿಗೆ ಈ ಕೊರೋನಾದ ಸಂದರ್ಭದಲ್ಲಿ 62 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಆ ಬಡವರ ಸಾಲವನ್ನು ಮನ್ನಾ ಮಾಡಿದ್ದಾರೆ 23,000 ಜನರಿಗೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ಸಮಸ್ಯೆಗಳು ಬಂದಾಗ, ಚರ್ಚೆಗಳು ಬಂದಾಗ ನಾನೊಂದು ಮಾತನ್ನ ನಮ್ಮ ಸರ್ಕಾರಿ ಮಂತ್ರಿಗಳಿಗೆ ಹೇಳಿದ್ದೆ. ನಾವೇನಾದರೂ DCC ಬ್ಯಾಂಕಿಗೆ ಈ ಅವಕಾಶವನ್ನು ಮಾಡಿಕೊಟ್ರೆ 1 ತಿಂಗಳೊಳಗೆ ಹೋಗಿ ಅವ್ರ ಖಾತೆಗೆ ಹಣ ಜಮಾ ಆಗುವಂಥ ಅವಕಾಶಗಳು ನಮಗಿತ್ತು. ಕೆಲವು ಸಾರಿ ರಾಷ್ಟ್ರೀಕೃತ ಬ್ಯಾಂಕ್ ತಪ್ಪು ಅಂತ ನಾನು ಹೇಳಿಲ್ಲ, ಅವರ ಭಾಷೆಗೂ ನಮ್ಮ ಭಾಷೆಗೂ ಬಹಳ ಕಷ್ಟ. ಹೆಚ್ಚಿನ ಮ್ಯಾನೇಜರಿಗೆ ಈ ನಮ್ಮ ಸ್ಥಳೀಯವಾದಂಥ ಭಾಷೆ ಬರೋದಿಲ್ಲ ಅನ್ನುವಂಥ ದೂರುಗಳಿವೆ. ತಪ್ಪು ಸರಿ ಚರ್ಚೆ ವಾದ ನಂದಲ್ಲ. ಆದರೆ DCC ಬ್ಯಾಂಕಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಯವರು ಕರ್ನಾಟಕದವರು ಆದ್ದರಿಂದ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ನಮ್ಗೆ ಅನಿಸೋದು, ನಮ್ಮ ಜಿಲ್ಲೆಯವರಾದ್ರಿಂದ.
ಹಾಗಾಗಿ ಸ್ಥಳೀಯವಾದಂಥ ಬ್ಯಾಂಕ್ಗಳಲ್ಲಿ ಹೆಚ್ಚು ವ್ಯವಹಾರ ಮಾಡಲಿಕ್ಕೆ, ಸರ್ಕಾರಿ ಸಂಘದಲ್ಲಿ ಹೆಚ್ಚು ವ್ಯವಹಾರ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆದರೆ ಅದರಿಂದ ಜನರಿಗೆ ಸವಲತ್ತುಗಳು ಬೇಗ ತಲುಪ್ತದೆ ಅನ್ನುವಂಥದ್ದು ನಾವು ಕಂಡುಕೊಂಡಿರುವಂಥ ಸತ್ಯ. ಹಾಗಾಗಿ ಸರ್ಕಾರದ ಎಲ್ಲ ಬಹುತೇಕ ಯೋಜನೆಗಳು ಆಗಬಹುದಾದಂಥ ಬಹುತೇಕ ಯೋಜನೆಗಳನ್ನ DCC ಬ್ಯಾಂಕ್ ಮತ್ತು ಅದರ ಸರ್ಕಾರಿ ಬ್ಯಾಂಕ್ಗಳ ಮೂಲಕ ಮಾಡಬೇಕು ಅನ್ನುವಂಥ ಕಲ್ಪನೆಗೆ ಹೆಚ್ಚು ಒತ್ತು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗೆ ಅನಿಸಿದೆ. ಇನ್ನು ಆಶಾ ಕಾರ್ಯಕರ್ತರಿಗೆ ನೀವು ಮಾಡಿರುವಂಥ ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾಗಿ ಕೊಟ್ಟಿರುವಂಥ ಗೌರವದಕ್ಕೋಸ್ಕರ ನಾನು ಸೋಮಶೇಖರ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಅಭಿನಂದನೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದು ತಪ್ಪಿದೆ ಇಲ್ಲ ಅಂತ ನೋಡಬೇಕಾದ್ರೆ ಆ ಜಿಲ್ಲೆಗಳಿಗೆ ಭೇಟಿ ಕೊಡಬೇಕಾದಂಥ ಅವಶ್ಯಕತೆಗಳಿರುತ್ತೆ. ಆಶಾ ಕಾರ್ಯಕರ್ತರ ಬಗ್ಗೆ ಪ್ರಶಂಸೆ ಮಾತನಾಡಬೇಕು ಅಂತ ಅನಿಸಿಲ್ಲ ನನಗೆ. ಆದರೆ ಈ ಕೊರೋನಾದಂಥ ಸಮಸ್ಯೆಗಳು ಬಂದಾಗ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ವೈದ್ಯಾಧಿಕಾರಿಗಳಿಗೆ ಇವತ್ತು ಕೊರೋನಾ ಬಂದ್ಬಿಟ್ಟಿದೆ. ನಮ್ಮ PHOಗಳಿಗೆ DHOಗಳಿಗೆ ಇವತ್ತು ಆ ಕೊರೋನಾದ ಬಾಧಕ ಕಾಡ್ತಾ ಇದೆ. ಇದು ರಾಜಕಾರಣಿಗಳನ್ನು ಬಿಟ್ಟಿಲ್ಲ, ವಿದ್ಯಾರ್ಥಿಗಳನ್ನು ಬಿಟ್ಟಿಲ್ಲ, ಮಕ್ಕಳನ್ನು ಬಿಟ್ಟಿಲ್ಲ. ದಿನದಿಂದ ದಿನಕ್ಕೆ ಕೆಲವು ಜಿಲ್ಲೆಗಳಲ್ಲಿ ಅದು ಸ್ಫೋಟ ಆಗುವಂತ ವ್ಯವಸ್ಥೆಗಳಿದೆ. ಅಂತ ಸಂದರ್ಭದಲ್ಲಿ ಜನರ ಮಧ್ಯೆ ನಿಂತು ಆ ಬಡವರ ಮಧ್ಯೆ ನಿಂತು ಕೆಲಸ ಮಾಡುವಂತ ಕೆಲಸಗಳನ್ನು ಮಾಡಿರೋದು ಯಾರು ಹೇಳಿದ್ರೆ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಂದ ನಮ್ಮ ಪೊಲೀಸರು, ಅದರಲ್ಲೂ ವಿಶೇಷವಾಗಿ ಆಶಾ ಕಾರ್ಯಕರ್ತರು ಅನ್ನೋದನ್ನು ನಾವು ಗೌರವದಿಂದ ನೆನಪಿಸಿಕೊಳ್ಬೇಕಾದಂತ ಅವಶ್ಯಕತೆಗಳಿದೆ. ಇಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಅವರಿಗೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿದ್ದಕ್ಕೋಸ್ಕರ ನಾನು ಸರ್ಕಾರಿ ಮಂತ್ರಿಗಳಿಗೆ ಅಭಿನಂದನೆ ಹೇಳಿ, ವೇದಿಕೆಯಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಅವರು ಮತ್ತು ಯಡಿಯೂರಪ್ಪ ಗ್ರಾಮದಲ್ಲಿದ್ದಾರೆ. ಈ ನಳಿನ್ ಕುಮಾರ್ ಅವರು ನಮಗೆ ಕೊಟ್ಟಿರುವಂತಹ ಮಾರ್ಗದರ್ಶನ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಆಳುವ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರೊಬ್ಬರ ಜೊತೆ ನಿರಂತರವಾಗಿ ಸಂಪರ್ಕ ಇರುವುದರಿಂದಾಗಿ ನಾನು ಮತ್ತು ಯಡಿಯೂರಪ್ಪ ಗ್ರಾಮದಂತ ನಮ್ಮ ತಂಡಕ್ಕೆ ಕೆಲಸ ಮಾಡಲಿಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ನಂಬಿಕೊಂಡು ನಾನು ಅವರ ಮಾರ್ಗದರ್ಶನ ಮತ್ತು ಚುರುಕುತನ. ಒಂದು ಸೇತುವೆ ಉದ್ಘಾಟನೆಗೆ ಹೋಗಿದ್ದೇವೆ, ಸೋಮಶೇಖರ್ ಅವರು ತಾವು ಕೇಳಬೇಕು, ಒಂದು ಸೇತುವೆ ಉದ್ಘಾಟನೆ ಹೋಗಿದ್ದೇವೆ. ನಳಿನ್ ಕುಮಾರ್ ಅವರು ಹಣ ಬಿಡುಗಡೆ ಮಾಡಿ ಸರಿಯಾಗಿ 360 ದಿವಸಕ್ಕೆ 24 ಕೋಟಿ ರೂಪಾಯಿ ಸೇತುವೆಯನ್ನು ಸಮರ್ಪಣೆ ಮಾಡಿದ್ರೆ ಈ ಕರ್ನಾಟಕದಲ್ಲಿ ನಾನು ಎಲ್ಲೂ ಕೂಡ ನೋಡಿದ್ದೆ. ಅಷ್ಟು ಚುರುಕಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ಒಂದು ದಾಖಲೆ ಒಬ್ಬ MP ಮಾಡಿದ್ರು ಅಂತ ನನಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ನಳಿನ್ ಕುಮಾರ್ ಅವರಿಗೆ ನಮಗೆ ಮತ್ತಷ್ಟು ಮಾರ್ಗದರ್ಶನ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮ್ಮನ್ನು ಸಲ್ಲಿಸಿ ನಮ್ಮ DCC ಬ್ಯಾಂಕ್ ಮತ್ತಷ್ಟು ಶಕ್ತಿಯುತವಾದಂಥ ಕೆಲಸಗಳನ್ನು ಮಾಡಲಿ, ರಾಜೇಂದ್ರ ಕುಮಾರ್ ಶ್ರಮ ಸಾರ್ಥಕವಾಗಲಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಪ್ರೀತಿ ಮಾತೇಳಿ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ, ಧನ್ಯವಾದ. ವಿಡಿಯೋ ಕಾನ್ಫರೆನ್ಸ್ ಶಾಸಕರು ಶ್ರೀ ವೇದವ್ಯಾಸ ಕಾಮತ್ ಉದಿಪನ ಮಲ್ತದ ಶುಭ ಹಾರೈಸಿಯರು. ವಿಡಿಯೋ ಕಾನ್ಫರೆನ್ಸ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೊಂದಿಗೆ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಸತನವನ್ನು ಕೊಡ್ತಾ ಇರುವಂಥ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲೆಯ HDFC ಬ್ಯಾಂಕ್ ಅಂತ ಹೇಳುವಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಸಚಿವರು, ಸಂಸದರು, ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿಕೊಂಡು ಮಾಡಿದಂಥ ಕಾರ್ಯ ಯಶಸ್ಸಿನಲ್ಲಿ ಮೂಡಿಬರಲಿ. ಅದರಲ್ಲಿ ಕೂಡ ಮಾನವೀಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಶಾ ಕಾರ್ಯಕರ್ತರಿಗೆ ವಿಶೇಷವಾಗಿ ಗೌರವವನ್ನು ಸಮರ್ಪಿಸಿದಂಥ ಕೆಲಸ ಇದೆಲ್ಲ ಬಹಳ ಯಶಸ್ಸಿನಿಂದ ಕೂಡಿ ಬಂದಿದೆ. ಎಲ್ಲ ಕಾರ್ಯಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಂತೂ ಅವಾಗ ರಾಜೇಂದ್ರ ಕುಮಾರ್ ಅವರು ಹೇಳಿದರು 1913ರಿಂದ ಸರಿಸುಮಾರು 2020 ತನಕ HDFC ಬ್ಯಾಂಕ್ ನಡೆದು ಬಂದ ದಾರಿಯಲ್ಲಿ ಬಹಳ ಹೊಸತನವನ್ನು ಕೊಟ್ಟಂತ ವಿಷಯಗಳ ಬಗ್ಗೆ ಬಹಳ ಸಂತೋಷದಲ್ಲಿ ಅವರು ಹೇಳಿದರು. ಇವತ್ತು ನನಗೆ ಬಹಳ ಖುಷಿ ಆಗ್ತದೆ, ಹೆಮ್ಮೆ ಆಗ್ತಾ ಇದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ 3 ಪ್ರಮುಖ ಸಹಕಾರಿ ಸಂಸ್ಥೆಗಳು ನನ್ನ ಕ್ಷೇತ್ರದಲ್ಲಿದೆ. ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ HDFC ಬ್ಯಾಂಕ್ ಇರ್ಬೋದು, ಅದೇ ರೀತಿ KMF ನವರಾಜೇಗೌಡರು ಇದ್ದಾರೆ, KMF ಕೂಡ ಇರ್ಬೋದು, ಕ್ಯಾಂಪ್ ಕೂಡ ಇರ್ಬೋದು, ಎಲ್ಲವೂ ನನ್ನ ಕ್ಷೇತ್ರದಲ್ಲಿದೆ. ಹಾಗಾಗಿ ಬಹಳ ಯಶಸ್ವಿಯಾಗಿದೆ, ಬಹಳ ಯಶಸ್ಸಿನ ಚಿಂತನೆಯೊಂದಿಗೆ ಕೆಲಸ ಕಾರ್ಯಗಳು ಈ ಸಹಕಾರಿ ಸಂಸ್ಥೆಯಲ್ಲಿ ಆಗ್ತಾ ಇದೆ. ಕೆಲವಾರು ವಿಚಾರಗಳನ್ನು ನಾವು ಹೇಳುವಾಗ ಸಹಕಾರಿ ಕ್ಷೇತ್ರದ ಇತಿಹಾಸದಲ್ಲೇ ದೇಶದಲ್ಲೇ ಪ್ರಾರಂಭದಲ್ಲಿ 10 ವಿಷಯವನ್ನು ಅಳವಡಿಸಿಕೊಂಡಂತ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಅದು HDFC ಬ್ಯಾಂಕ್ ಅಂತ ಹೇಳುವಂಥದ್ದು ರಾಜೇಂದ್ರ ಕುಮಾರ್ ಅವರು ಹೇಳಿದರು.
ಹಾಗಾಗಿ ಈ ಎಲ್ಲವೂ ಅದು ATM ಸೌಲಭ್ಯ ಇರ್ಬೋದು, ಇಲ್ಲ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಹೀಗೆ ಹತ್ತಾರು ವಿನೂತನ ರೀತಿಯ ಚಿಂತನೆಯನ್ನು ಈ ಬ್ಯಾಂಕಿನಲ್ಲಿ ಮಾಡಿ ರೈತರಿಗೆ ಇರ್ಬೋದು, ಪ್ರತಿಯೊಂದು ಗ್ರಾಹಕರಿಗೆ ವಿಶ್ವಾಸವನ್ನು ಮೂಡಿಸುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ಸಿನಿಂದ ಮೂಡಿ ಬಂದಿದೆ. ಒಂದು ಕಾಲದಲ್ಲಿ ಬ್ಯಾಂಕಿಗೆ ಹೋದಾಗ ಬ್ಯಾಂಕಿನ ಅಧಿಕಾರಿಗಳು ಆ ಲೆಡ್ಜರ್ ಅನ್ನ, ಆ ಪಾಸ್ಬುಕ್ ಅನ್ನ ಹಿಡ್ಕೊಂಡು ಪ್ರತಿಯೊಂದು ಇಂಟ್ರೆಸ್ಟ್ ಅನ್ನ ಕೂಡ ಮ್ಯಾನುವಲ್ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವಂತ ದಿನಗಳಿತ್ತು. ಆದ್ರೆ ಇವತ್ತು ತಂತ್ರಜ್ಞಾನ ಸಂದರ್ಭೋಚಿತವಾಗಿ ಅದನ್ನು ಅಳವಡಿಸಿಕೊಳ್ಬೇಕು. ಆ ತಂತ್ರಜ್ಞಾನದ ಮುಖಾಂತರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಬೇಕು. ಜನರಿಗೆ, ಗ್ರಾಹಕರಿಗೆ, ರೈತರಿಗೆ ವಿಶೇಷವಾದ ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವಂಥದ್ದು ಇದರ ಚಿಂತನೆಯಾಗಿದೆ. ಲೇಸದ ಗುರುಕಾರ್ಮೆನ್ ವಹಿಸೊಂದು ಪಾತ್ರನ SCDCC ಬ್ಯಾಂಕ್ದ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ರಡ್ಡು ತಿಂಗಳದ ಉಲಾಯ್ಡು SCDCC ಬ್ಯಾಂಕ್ದ ವ್ಯಾಪ್ತಿಡ್ ಏಕರೂಪ ತಂತ್ರಾಂಶ ಜಾರಿಗೆ ಬರ್ಪಡು ಆಶಾ ಕಾರ್ಯಕರ್ತೆಯರು ಸ್ವಸಹಾಯ ಗುಂಪುಗಳಿಗೆ ಸೇರಿದ ಅಕ್ಲೆಗಳ ಸ್ವಸಹಾಯ ಗುಂಪುಲದ ಸಾಲ ಸೌಲಭ್ಯವನ್ನು ಒದಗಾವ ಪಂಡದ ತೆರಿಪಾಯಿದೆ. ನನ್ನ ಸ್ವಸಹಾಯ ಗುಂಪಿನ ಎನಿಮೇಟರ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ತುಂಬ ಜನ ಆಶಾ ಕಾರ್ಯಕರ್ತರು ನಮ್ಮ ಗುಂಪಿನಲ್ಲಿ ಈಗಾಗಲೇ ಇದ್ದಾರೆ. ಆದರೂ ಕೂಡ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಇನ್ನು ಮುಂದೆ ಈ ಕೋವಿಡ್ ಮುಗಿದ ನಂತರ, ಅದ್ರ ಮುಂದೆ ಇಲ್ಲ, ಆ ತನಕ ನೀವು ಜನರ ಆರೋಗ್ಯ ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದು ಮುಗಿದ ನಂತರ ನಿಮ್ಮನ್ನು ನಾವು ಸ್ವಸಹಾಯ ಗುಂಪುಗಳ ರಚನೆಯಲ್ಲಿ ಉಪಯೋಗಿಸ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದೀವಿ. ಇದರ ಒಟ್ಟಿಗೆ ಅದರ ಜೊತೆಗೆ ಈಗ ನೀವು ಗುಂಪು ಮಾಡಿಕೊಂಡ್ರೆ ನಿಮಗೆ ಬೇಕಾದಂಥ ಸಾಲದ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಕೂಡ ಸಹಕಾರಿ ಸಚಿವರು ಹಿಂದೆ ಕೂಡ ಹೇಳಿದ್ದಾರೆ. ನಾನು ಅವರು ಭಾಷಣದಲ್ಲಿ ಹೇಳ್ತಾರೆ ಅಂತ ಹೇಳ್ತಿದ್ರು, ಹೇಳಲಿಲ್ಲ. ಅವ್ರ ಮನಸ್ಸಿಗೆ ಬೇಕು, ಅವರ ಮನೋ ಇಚ್ಛೆಯನ್ನು ನಾವು ಮೀರಲಿಕ್ಕೆ ಬದ್ಧರಿದ್ದೇವೆ. ಇನ್ನು ಕೊನೆಯದಾಗಿ ನಾವು ಏನು ಇವತ್ತು ಕಾಮನ್ ಸಾಫ್ಟ್ವೇರ್ 2 ವರ್ಷದ ಹಿಂದಿನಿಂದ ಆಗಬೇಕಿತ್ತು, ಗುಂಪು ಪ್ರಾರಂಭ ಮಾಡ್ತೇವೆ. 2 ತಿಂಗಳಲ್ಲಿ ಅದನ್ನು ಮುಗಿಸುವಂಥ ಜವಾಬ್ದಾರಿಯನ್ನು ನಮ್ಮ ಜನಿನ್ ಕಂಪನಿಯವರಿಗೆ ಕೊಟ್ಟಿದ್ದೇನೆ. ಅದರ ಜೊತೆಗೆ ನೀವು ಸಹಕಾರ ಮಾಡಬೇಕು ಪೂರ್ಣವಾಗಿ. ಜಿಲ್ಲೆಯಲ್ಲಿ ಸಂಪೂರ್ಣ ಸಹಕಾರ ಇದೆ. ಏನು ಭೂಮಿಯಿಂದ ಸಂಪೂರ್ಣ ಆ ಗ್ರಾಮದ ಸೊಸೈಟಿಯ ಕ್ಷೇತ್ರದ ಸಂಪೂರ್ಣ ಜಮೀನು ಇವರುಗಳು ನಿಮ್ಮ ತಂತ್ರಾಂಶದಲ್ಲಿ ಬರ್ತದೆ. ಸೊಸೈಟಿಯ ತಂತ್ರಾಂಶದಲ್ಲಿ ಖಜಾನೆಯಿಂದ ಬರ್ತದೆ. DBT ಡೈರೆಕ್ಟ್ ನಿಮಗೆ ಸಿಕ್ಕುವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಅಂದರೆ ಇಲ್ಲದ್ರೆ ಏನಾಗ್ತದೆ, ಆ ಅಕೌಂಟ್ DC ಬ್ಯಾಂಕಿಗೆ ಬಂದು ನಿಮ್ಮಲ್ಲಿ ಹೋಗಬೇಕು. ಇಲ್ಲ ನಾವು ಪುಣೆದವರ ಜೊತೆ ಮಾತಾಡ್ತೇನೆ, RBI ಅವರ ನಂಬರ್ನವರು ಸಿಕ್ಕುವ ಅವಕಾಶ ಇದೆ. ಅದು ಬಂದರೆ ನೇರವಾಗಿ ಸೊಸೈಟಿಯಲ್ಲಿರುವಂಥ ಖಾತೆಗಳಿಗೆ ದುಡ್ಡು ಬಂದು ಬೀಳುವ ರೀತಿಯಲ್ಲಿ ಮಾಡ್ತೇವೆ. ಸಹಕಾರಿ ಸಚಿವರು ಅವರ ಪ್ರಯತ್ನ ಕೂಡ ಇದರಲ್ಲಿದೆ. 2 ತಿಂಗಳಲ್ಲಿ ಮಾಡಿಕೊಡ್ಬೇಕು. ನನಗೆ ರಾಜ್ಯದಲ್ಲಿ ಸಂಪೂರ್ಣವಾಗಿ 5,500 ಚಿಲ್ಲರೆ ಸೊಸೈಟಿಗಳಿಗೆ ಅದಕ್ಕೂ ಕೂಡ ಒಂದು ಕಾಮನ್ ಸ್ಟಾಕ್ಮೆಂಟ್ ಮಾಡಿದರೆ ಈ ಕೆಲವೊಂದು ತಪ್ಪುಗಳು ಆಗುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಸಹಕಾರಿ ಸಚಿವರ ಕಚೇರಿಯಲ್ಲಿ ನಿಂತ್ಕೊಂಡು ಇಂಥ ಸೊಸೈಟಿ, ಇಂಥ ಜಿಲ್ಲೆ, ಇಂಥ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅನ್ನುವಂಥದ್ದು, ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ, ಯಾರಿಗೆ ಕೊಡಲಿಲ್ಲ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಆಗ್ತದೆ. ಮತ್ತೊಂದು ಹೇಳ್ತೇನೆ, ಒಂದು ಸೊಸೈಟಿಯ ಲೆಕ್ಕ ಡೆಪಾಸಿಟ್ನ ವಿವರ ಇನ್ನೊಂದು ಸೊಸೈಟಿಗೆ ಹೋಗುವುದಿಲ್ಲ. ಅದು ಮುಖ್ಯ. ನಿಮ್ಮ ಮನಸ್ಸಿನಲ್ಲಿದೆ, ನನ್ನ ಸೊಸೈಟಿಯಾಗ ಲೆಕ್ಕ ಸಿಕ್ಕಿದ್ರೆ ಇನ್ನು ಪಕ್ಕದ ಸೊಸೈಟಿ 1% ಜಾಸ್ತಿ ಕೊಟ್ಟು ಅಂತಾನೆ. ಆ ವಿವರ ಒಂದರಿಂದ ಮತ್ತೊಂದಕ್ಕೆ ಕೊಡುವುದಿಲ್ಲ. ಅದು ಒಂದು ತಂತ್ರಜ್ಞಾನದಲ್ಲಿ ನಾವು ತಂತ್ರಾಂಶದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ನಾವೇನು ಜಿಲ್ಲೆಯಲ್ಲಿ ಎಲ್ಲದರಲ್ಲಿ ಮಾದರಿಯಾಗಿದ್ದೇವೆ, ಎಲ್ಲರ ಸಹಕಾರ ನಮ್ಮ ಜೊತೆ ಇದೆ. ಇದನ್ನು 2 ತಿಂಗಳಲ್ಲಿ ಪೂರ್ಣಗೊಳಿಸುವಲ್ಲಿ ದುಡ್ಡಿನ ಲೆಕ್ಕಾಚಾರ ನಾವು ನಿಮಗೆ ಮೊದಲಿಂದ ಕೊಡ್ತಾ ಇದ್ದೇವೆ, ನೀವು ನಮ್ದು ಕೊಡ್ತಾ ಇದ್ದೇವೆ. ಅದನ್ನು ಮತ್ತೆ ನೋಡುವ. ಈಗ ಅಳವಡಿಸುವಂಥ ಕೆಲಸವನ್ನು ಮಾಡುವಂತ ಹೇಳಿಕೊಂಡು ಎಲ್ಲರೂ ಇವತ್ತು ಬಂದಿದ್ದೀರಿ. ನಾನು ಇವತ್ತು ಒಂದು ಹೇಳಿದ್ರೆ ಒಂದು ಸಂಸ್ಥೆಯಿಂದ ಒಬ್ಬರೇ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಕೊರೋನಾದ ಒಂದು ಈ ಭೀತಿ ಇರೋದು
ಇರೋದ್ರಿಂದ ಒಂದು ಸಂಸ್ಥೆಯಿಂದ ಒಬ್ಬರಿಗೆ ಮಾತ್ರ ನಾವು ಬರಲಿಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಗೊತ್ತು ಎಲ್ಲರಿಗೂ ನಾನು ಸ್ಥಿರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನಾವೆಲ್ಲ ಒಟ್ಟಾಗಿ ಹೋಗಿ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನು ಬೆಳೆಸುವಂಥ ಕೆಲಸವನ್ನು ಮಾಡುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಬೆಳ್ತಂಗಡಿ ಶಾಸಕರು ಶ್ರೀ ಹರೀಶ್ ಪೂಂಜಾ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಶ್ರೀ ರವಿರಾಜ್ ಹೆಗ್ಡೆ, ರಾಜ್ಯ ಸಹಕಾರ ಮಂಡಲದ ಪ್ರತಿನಿಧಿ ಶ್ರೀಧರ್, SADCCದ ಉಪಾಧ್ಯಕ್ಷರು ಶ್ರೀ ವಿನಯಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಜಿ, ನಿರ್ದೇಶಕ ಮಂಡಳಿ ಸದಸ್ಯರು ಕಾರ್ಯಕ್ರಮದ ಪಾಲು ಪಡೆದಿದ್ದರು. ಶ್ರೀ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಸಭೆ ಸುಧಾರಿಕೆ ಮಲ್ತೇರು, ನಿರ್ದೇಶಕರು ಶ್ರೀ ಐಕಳ ಬಾವ ದೇವಿ ಪ್ರಸಾದ್ ಶೆಟ್ಟಿ, ಸೊಲ್ಮೆ ಸಂದಾಯರು. ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮೂಲಕ ಆಧುನಿಕ ಒಂದು ತಂತ್ರಾಂಶಕ್ಕೆ ಸ್ಪರ್ಶ ನೀಡುವಂತಹ ಕಾರ್ಯಕ್ರಮ ನಮ್ಮ ಆಶಾ ಕಾರ್ಯಕರ್ತರ ಸೇವೆಯನ್ನು ಗುರುತಿಸಿ ತಮ್ಮ ಸೇವೆಗೆ ವಿಶೇಷವಾದಂತಹ ಗೌರವವನ್ನು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ, ಅದರೊಂದಿಗೆ ರೈತರಿಗೆ ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಸಂದೇಶವನ್ನು ಕೊಡುವ ಮೂಲಕ ರೈತ ಸಾಲ ವಿತರಣಾ ಕಾರ್ಯಕ್ರಮ, ಟ್ಯಾಬ್ ಬ್ಯಾಂಕಿಂಗ್ ಹಾಗೂ SADCC ಬ್ಯಾಂಕ್ ಆ್ಯಪ್ ವಿಡಿಯೋ ಕಾನ್ಫರೆನ್ಸ್ ಉದ್ಘಾಟನಾ ಸಮಾರಂಭ, ಈ ಎಲ್ಲ ವ್ಯವಸ್ಥೆಗೆ ಕಾರಣೀಭೂತರಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು. ತಮಗೆಲ್ಲ ಗೊತ್ತೇ ಇದೆ, ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ಸಹಕಾರಿ ಕ್ಷೇತ್ರಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟು ಈ ರಾಜ್ಯ, ಈ ದೇಶದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಏನನ್ನೆಲ್ಲ ಸಾಧನೆ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟವರು. ಅದು ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ರೂಪೇ ಕಾರ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಥಮವಾಗಿ ಆದ್ಯತೆಯನ್ನು ಕೊಟ್ಟವರು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಅವರು ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಸಹಕಾರಿಗಳ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ.